ವಿಕ್ರಮಪುರಿಯ ತಂಡದ ಯಾರಾದರೂ ಆಟಗಾರರು ವೇದಿಕೆಗೆ ಬರಬೇಕು. ವಿಕ್ರಮಪುರಿಯ ಶಿವಪುರ ಉಳ್ಳಾಲ ತಂಡದ ಆಟಗಾರ ಸಾಗೆ ಯಾರಾದರೂ ಒಬ್ಬರು ವೇದಿಕೆಗೆ ಬರಬೇಕು. ಶಿವಪುರ ಉಳ್ಳಾಲ ಹಾಗೂ ವಿಕ್ರಮಪುರಿಯ ತಾವೊಮ್ಮೆ ವೇದಿಕೆಗೆ ಬರಬೇಕು. ತಂಡದ ಯಾರಾದರೂ ಆಟಗಾರರು ವೇದಿಕೆಗೆ ಬರಬೇಕು. ಸುರೇಂದ್ರ ಉಳ್ಳಾಲ ಅಂಚಿಂತು ಯಾರಾದರೂ ಒಬ್ಬ ತಂಡದ ಸದಸ್ಯರು ವೇದಿಕೆಗೆ ಬರಬೇಕು. ತಮ್ಮ ತಂಡ ಇದ್ರೆ ಸುರೇಂದ್ರ ಉಳ್ಳಾಲ ಸೌಹಾರ್ದ ತಮ್ಮ ತಂಡ ಇದ್ರೆ ಯಾರಾದರೂ ಒಬ್ಬ ಆಟಗಾರರು ವೇದಿಕೆಗೆ ಬರಬೇಕು. ಸೌಹಾರ್ದ ಸೌಹಾರ್ದಕ್ಕೆ ತಮ್ಮ ತಂಡ ಇದ್ರೆ ಸೌಹಾರ್ದ ಸಂಬಂಧಿಟ್ಟು ಬರಬೇಕು.
ನಗದು ಬಹುಮಾನವನ್ನು ನಮ್ಮ ತುಂಗಪ್ಪ ಪಂಡಿತರ ಜೊತೆಗೆ ಅವರ ಎಲ್ಲ ಕಾರ್ಯಕ್ರಮಗಳು ಅದು ಈ ಕಬಡ್ಡಿಯ ಕಾರ್ಯಕ್ರಮ ಇರ್ಬೋದು, ಸಾಮೂಹಿಕ ಮದುವೆ ಕಾರ್ಯಕ್ರಮ ಇರ್ಬೋದು, ಅವರ ಮೆಡಿಕಲ್ ಕ್ಯಾಂಪ್ ವಿಚಾರಗಳಿರ್ಬೋದು, ಎಲ್ಲ ವಿಚಾರಕ್ಕೂ ಸಹ ಜೊತೆಗಿರುವವರು ನಮ್ಮ ಅಬ್ದುಲ್ ಹಮೀದ್ ಮಲ್ಪೆ, ಅವರ ಜೆ.ಜೆ. ಫಿಶರೀಸ್ ಕಂಪನಿ ಮಲ್ಪೆ, ಅವರ ಪರವಾಗಿ ಅಬ್ದುಲ್ ಹಮೀದ್ ಅವರು ನಮ್ಮ ಜೊತೆಗಿದ್ದಾರೆ. ತುಂಗಪ್ಪ ಮಂಡ್ಯದ ಎಲ್ಲ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡುವವರು. ಈ ದಿವಸ ಈ ಕಬಡ್ಡಿ ಪಂದ್ಯಾಕೂಟದ ಪ್ರಥಮ ಬಹುಮಾನದ ಕೊಡುಗೆಯನ್ನ ಜೆ.ಜೆ. ಫಿಶರೀಸ್ ಪರವಾಗಿ ಮಾಡ್ತಾ ಇದ್ದಾರೆ. ಮಾನ್ಯ ಅಬ್ದುಲ್ ಹಮೀದ್ ಮಲ್ಪೆ ಅವರೇ, ಸಾಂಸ್ಕೃತಿಕ ಕ್ಷೇತ್ರ ಶ್ರೀ ಸದಾಶಿವ ತುಂಗೆ, ಉದ್ಯಮ ಕ್ಷೇತ್ರ ಶ್ರೀ ನಿತ್ಯಾನಂದ ಪೂಜಾರಿ ಮುಂಬೈ, ಪುನೀತ್ ರಾಜಕುಮಾರ್ ಯುವರತ್ನ ಪ್ರಶಸ್ತಿ ನಮ್ಮ ಆತ್ಮೀಯ ಕಬಡ್ಡಿ ಆಟಗಾರರು ಪಡೆದಿದ್ದಾರೆ. ಶ್ರೀ ಕೌಶಿಕ್ ಎಚ್ ಮಂಜಲ್ಪಲ್ಗೆ, ಕ್ರೀಡಾ ಕ್ಷೇತ್ರ ಮಂಗಳೂರು ವಿಶ್ವವಿದ್ಯಾಲಯದ ಮಾಜಿ ಕಬಡ್ಡಿ ಆಟಗಾರರು. ಖೇಲೋ ಇಂಡಿಯಾ ನಮ್ಮ ಪ್ರೋ ಕಬಡ್ಡಿಯ ಅದಕ್ಕೆ ಕೌಂಟರ್ ಆಗಿ ಇನ್ನೊಂದು ಕಬಡ್ಡಿ ಪ್ರಾರಂಭ ಆಗಿತ್ತು ಭಾರತ ದೇಶದಲ್ಲಿ. ಅದರ ಒಂದು ಹರಿಯಾಣದ ಒಂದು ತಂಡದಲ್ಲಿ ಕಬಡ್ಡಿಯನ್ನು ಆಡಿದವರು ಸಾಮಾನ್ಯ ಕೌಶಿಕ್ ಗೌಡ, ಹಾಗೆ ಶ್ರೀ ಮೊಹಮ್ಮದ್ ಸರ್ಫಾಸ್ ಉಳ್ಳಾರ ಖೇಲೋ ಇಂಡಿಯಾದಲ್ಲಿ ಕಬಡ್ಡಿಯನ್ನು ಆಡಿದವರು. ಮಾಡುತ್ತಿದ್ದರೆ ಅದು ಸ್ವಸ್ತಿಕ್ ಫ್ರೆಂಡ್ಸ್ನ ಪೂಜಾರಿಗಟ್ಟವರು ಮಾತ್ರ. ನಿರಂತರವಾಗಿ 37 ವರ್ಷ ಬಹಳ ಅದ್ದೂರಿಯಿಂದ ಪೂಜಾರಿಗಟ್ಟೆಯ ಈ ಪಂದ್ಯ ಮೈದಾನದಲ್ಲಿ ಕಬಡ್ಡಿಯನ್ನು ಆಯೋಜನೆ ಮಾಡ್ತಾ ಬರ್ತಾ ಇದ್ದಾರೆ. ಮಾನ್ಯ ತುಂಗಪ್ಪ ಮಂಡ್ಯವರ ಎಲ್ಲ ಸಹವರ್ತಿಗಳ ಸಹಕಾರದಿಂದ, ದಾನಿಗಳ ಸಹಕಾರದಿಂದ ಈ ಕಾರ್ಯಕ್ರಮ ಇಲ್ಲಿ ಬಹಳ ಸೊಗಸಾಗಿ ಮೂಡಿ ಬರ್ತಾ ಇದೆ. ಕಳೆದ ವರ್ಷ 2019 ನವೆಂಬರ್ 16-17 ತಾರೀಕಿನಂದು ಇಲ್ಲಿ ಕಬಡ್ಡಿ ಆಗುವಾಗ ನಾವೆಲ್ಲ ಆಗ ಬಂದ ಅತಿಥಿಗಳಲ್ಲಿ ಭಿನ್ನಾಮನ್ನ ಮಾಡಿದ್ದೆವು. ಮುಂದಿನ ವರ್ಷ ಕಬಡ್ಡಿ ಆಗುವಾಗ ಇಲ್ಲಿ ಸುಸಜ್ಜಿತವಾದಂತಹ ಒಂದು ಒಳಾಂಗಣ ಕ್ರೀಡಾಂಗಣದ ರಚನೆ ಆದರೆ ಬಹಳ ಉತ್ತಮ ಆಗ್ತಿತ್ತು. ಆ ನಿಟ್ಟಿನಲ್ಲಿ ಸುಮಾರು 3/4 ಭಾಗ ಒಳಾಂಗಣ ಕ್ರೀಡಾಂಗಣದ ಎಲ್ಲ ವ್ಯವಸ್ಥೆಗಳಾಗಿದೆ. ಇನ್ನು 2 ಕಡೆ ಪರ್ಮನೆಂಟ್ ಗ್ಯಾಲರಿ ಆಗಬೇಕು. ಈ ಎಲ್ಲ ವ್ಯವಸ್ಥೆಗಳು ಮುಂದೆ ಬರುವ ವರ್ಷ ಕಬಡ್ಡಿ ಆಗುವ ಮೊದಲು ಈ ವ್ಯವಸ್ಥೆಗಳು ಆಗಬೇಕು ಎಂಬ ಒಂದು ಅಭಿಲಾಷೆ ನಮ್ಮಲ್ಲಿ ಇದೆ. ಅದನ್ನ ಎಲ್ಲ ಅತಿಥಿಗಳಲ್ಲಿ ನಾವು ಈಗಾಗಲೇ ನಮ್ಮ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೇವೆ. ಕಳೆದ 2019ರಲ್ಲಿ ನಮ್ಮ ಸಂಸದರು, ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಲ್ಲಿ, ಮಾನ್ಯ ರಾಜೇಶ್ ನಾಯಕ್ ಅವರಲ್ಲಿ, ನಮ್ಮ ಬಂಟ್ವಾಳ ಕ್ಷೇತ್ರದ ಗೌರವಾನ್ವಿತ ಶಾಸಕರಲ್ಲಿ ಎಲ್ಲ ಈ ವಿಚಾರವನ್ನ ನಾವು ಪ್ರಸ್ತಾಪ ಮಾಡಿದಾಗ ಅದನ್ನ ಈ ಒಂದು ವ್ಯವಸ್ಥೆಯನ್ನು ನಮಗೆ ಮಾಡಿಕೊಡುವಲ್ಲಿ ಅವರು ಸಂಪೂರ್ಣ ಸಹಕಾರವನ್ನ ಕೊಟ್ಟು ಈ ವ್ಯವಸ್ಥೆ ಆಗಿದೆ. ಮುಂದಿನ ವರ್ಷ ಕಬಡ್ಡಿ ಆಗುವಾಗ ಪರ್ಮನೆಂಟ್ ಗ್ಯಾಲರಿ ವ್ಯವಸ್ಥೆಗಳು ಎಲ್ಲ ಆಗುವುದಕ್ಕೆ ಎಲ್ಲ ನಮ್ಮ ಗೌರವಾನ್ವಿತ ಗಣ್ಯ ಅತಿಥಿಗಳು ನಮ್ಮ ಜೊತೆಗೆ ಸರ್ಕಾರದ ಮಟ್ಟಿನಲ್ಲಿ ಅದಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ ನಮಗೆ ಅದು ಆಗುವ ಹಾಗೆ ವ್ಯವಸ್ಥೆಗಳನ್ನು ಮಾಡುವಲ್ಲಿ ಪ್ರಯತ್ನಗಳು ಆಗಬೇಕು ಅಂತ ಈ ಮುಖಾಂತರ ತಮ್ಮಲ್ಲಿ ಎಲ್ಲರಲ್ಲೂ ಸಹ ನಾವು ಪ್ರಸ್ತಾವನೆಯನ್ನ ಭಿನ್ನವನ್ನ ಮಾಡ್ತಾ ಇದ್ದೇವೆ. ಮಾನ್ಯ ತುಂಗಪ್ಪ ಮಂಡ್ಯರವರು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲ ದಾನಿಗಳ ನೆರವಿನಿಂದ ಈ ಕಾರ್ಯಕ್ರಮಗಳು ಆಗ್ತಾ ಇದೆ. ಅದು ಸುಸೂತ್ರವಾಗಿ ನಡೆಯುವಲ್ಲಿ ಗ್ಯಾಲರಿಗಳು 2 ಕಡೆ ಪರ್ಮನೆಂಟ್ ಗ್ಯಾಲರಿ ಆದರೆ ಅದು ಇನ್ನಷ್ಟು ಅತ್ಯುತ್ತಮ ಆಗ್ತದೆ ಎಂಬ ನಿಟ್ಟಿನಲ್ಲಿ ಕೆಲಸವೂ ಸಹ ಆಗಬೇಕಾಗಿದೆ. ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಅಧ್ಯಕ್ಷರು ಗೌರವಾನ್ವಿತ ಸುದರ್ಶನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನಮ್ಮ ಸಂಸದರಲ್ಲಿ, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳಲ್ಲಿ, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಇಬ್ಬರು ಸಹ ನಮ್ಮ ಪೂರ್ತಿಯ ಪೆಟ್ರೋಲ್ ಬಂಕ್ನ ಮಾಲಕರು ಮಾನ್ಯ ಸುರೇಶ್ ಸಾಹೇಬ್ ಅವರು ನಮ್ಮ ಜೊತೆಗಿದ್ದಾರೆ. ಕಳೆದ ವರ್ಷ ನಮ್ಮ ಕಬಡ್ಡಿಗೆ ಬಹುಮಾನವನ್ನು ಕೊಟ್ಟವರು
ಬಹಳ ತುಂಗಪ್ಪ ಬಂಗೇರ ಎಲ್ಲ ಕಾರ್ಯಕ್ರಮಗಳಿಗೆ ಅವರ ಸಹಕಾರ ಇದೆ. ಅವರನ್ನ ಈ ಸಂದರ್ಭದಲ್ಲಿ ನಾವು ಬಹಳ ಗೌರವದಿಂದ ಮನಪೂರ್ವಕವಾಗಿ ಅವರನ್ನ ಅಭಿನಂದನೆಗಳನ್ನು ನಾವು ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ಗೌರವಾನ್ವಿತ ಅಬ್ದುಲ್ ಸಪೋರ್ಟ್ ಸಾಹೇಬರಿಗೆ ನಮ್ಮ ತುಂಗಪ್ಪ ಬಂಗೇರು ಶಾಲೆಯಾಗಿ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮುಂದೆಯೂ ಸನ್ಮಾನ್ಯ ಅಬ್ದುಲ್ ಸಪೋರ್ಟ್ ಸಾಹೇಬ್ ಅವರ ಎಲ್ಲ ಸಹಕಾರಗಳು ನಮ್ಮ ಜೊತೆಗೆ ಇರಲಿ, ದೇವರು ಅವರಿಗೆ ಆ ಶಕ್ತಿಯನ್ನ ಕೊಡಲಿ. ಮೂವತ್ತಾರನೇ ಪಂದ್ಯ, ಕೆಜಿ ವಿಭಾಗದಲ್ಲಿ 36ನೇ ಪಂದ್ಯ. ಸ್ಪೋರ್ಟ್ಸ್ ಸುಳ್ಯ ಛತ್ರದೊಡ್ಡ ಕಳಪಾಲೆ, ಛತ್ರದೊಡ್ಡ ಕಳಪಾಲೆ ಹಾಗೂ MFC ಕಂಚಲ ಹಾಗೂ ಛತ್ರದೊಡ್ಡ ಕಳಪಾಲೆ 36ನೇ ಪಂದ್ಯ. 2 ತಂಡಗಳನ್ನು ಗಮನಿಸಬೇಕು. MFC ಕಂಚಲ, ಛತ್ರದೊಡ್ಡ ಕಳಪಾಲೆ. ಮೊಟ್ಟ ವಿಭಾಗದಲ್ಲಿ ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿರಬೇಕು. ಉತ್ತರಪೂರ್ವ ಸುರಗೋಪುರ ಸೌಲಾರ ಹಾಗೂ ಉತ್ತರಪೂರ್ವ 2 ತಂಡದವರು ಮುಂದಿನ ಪಂದ್ಯಕ್ಕೆ ಮುಕ್ತ ವಿಭಾಗದಲ್ಲಿ ಸಿದ್ಧರಾಗಿರಬೇಕು. 2 ತಂಡದ ನಾಯಕರು ಗಮನಿಸಿ. ಅಧ್ಯಕ್ಷರು ಗೌರವಾನ್ವಿತ ಸಂತೋಷ್ ಕುಮಾರ್ ಗೋಳಿಯಾರ್ ಅವರು ಆಗಮಿಸ್ತಾ ಇದ್ದಾರೆ. ಮಾನ್ಯ ಸಂತೋಷ್ ಕುಮಾರ್ ಗೋಳಿಯಾರ್ ಅವರಿಗೆ
ಎಲ್ಲ ಕ್ರೀಡಾಭಿಮಾನಿಗಳ ಕ್ರೀಡಾಪಟುಗಳ ಪರವಾಗಿ ಪ್ರೀತಿಪೂರ್ವಕವಾದ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತುಂಗಪ್ಪಣ್ಣನ ಮೋಡಡೆಂದು ವಿಶೇಷ ತೆರಿಗೆ ಬರ್ತದೆ ಸಂತೋಷಕ್ಕೆ ಬಂದಾಗ ತುಂಗಪ್ಪನ ಮೋಡಡೆಂದು ಹೊಸತು ತೆರಿಗೆ ಬರ್ತದೆ ಸಂತೋಷಕ್ಕೆ ಬಂದಾಗ ಹೌದಾನೆ. ತುಂಗಪ್ಪಣ್ಣನ ಮೋಡಡೆ ಒಂದು ವಿಶೇಷ ತೆರಿಗೆ ಬರ್ತದೆ ಸಂತೋಷಕ್ಕೆ ಬಂದಾಗ ಹೌದಾನೆ ಅಂತ ಕೇಳಿದ್ರು. ತುಂಗಪ್ಪಣ್ಣ ಅವ್ರು ಮುಜಾರ ಬಸ್ ತಿನ್ನವ್ರಿಗೆ ಅವತ್ತು ಕಮ್ಮಿ ಅವು ಅಂದ್ರೆ ತುಂಗಪ್ಪಣ್ಣ ತೆರಿಗೆ ಬಂದಿದ್ದಾರೆ. ಧನ್ಯವಾದಗಳು ತಾರಾನಾಥ್ ಕಜೇಕರ್. 12-4 ಸ್ಪರ್ಧೆಯ ದ್ವಿತೀಯ ಅವಧಿಯಲ್ಲಿ ನಾವು ಕೆಎಂಡಿಸಿ ಈಗ ಮುನ್ನಡೆಯಲ್ಲಿರತಕ್ಕಂತಹ ತಂಡ ಕೆಎಂಡಿಸಿ ಸುಳ್ಯ 12-4. ಇನ್ನೊಂದು ಅಂಕ ಸುಳ್ಯಕ್ಕೆ. ಉನ್ನಿಕೃಷ್ಣನ್ ಸುಳ್ಯದ ಅತ್ಯಂತ ಅನುಭವ ಸ್ಥಾನೀಕರಿಸುವಂತಹ ಸುಳ್ಯದ ತಾಳೆ ಉನ್ನಿಕೃಷ್ಣನ್ ಮತ್ತು ಬೆಳಗ ಹುಂಜಾಲ ಕಟ್ಟೆಯ ಕಬಡ್ಡಿಗೆ ನಿರಂತರವಾಗಿ ಅವರು ಬರ್ತಾ ಇದ್ದಾರೆ. ಎ ಅಂಕಣದಲ್ಲಿ ಬಿ ಅಂಕಣದಲ್ಲಿ ಮುಕ್ತ ವಿಭಾಗದಲ್ಲಿ ಒಂದು ಸ್ಪರ್ಧೆ ಪೂರ್ಣಗೊಂಡಿದೆ. ಅಲ್ಲಿ ಮುಂದಿನ ಸ್ಪರ್ಧೆಗಾಗಿ ತಂಡಗಳು ಬರುವಂತೆ ಸುರಭಿ ಬ್ರದರ್ಸ್ ಸುಳ್ಳಾಳ ಮತ್ತು ವಿಕ್ರಮಪುರಿ